ಸುರಿದೊಂದು ಚೌತಿಕದ ಸುಭಾಷೆಯ ಮಾದರಿಗಳನ್ನು ವಿಶೇಷವಾದ ಈ ವರ್ಷ ಎರಡನೇ ಸತಿಯಾದ ಈ ವರ್ಷ ಕಾರ್ಯಕ್ರಮ ಒಂದು ನಾವು ವಿಶೇಷವಾದವು ಅಂಜಲಿ ಕಾರ್ಯಕ್ರಮ ನಮ್ಮ ಇಲ್ಲಿ ಪೇಜೆಗೆ ಹೋದಾಗ ಆಂಧ್ರ ಸೇವಾ ಸಂಘ ದಕ್ಷಿಣ ಕನ್ನಡ ಮತ್ತು ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಕಾರ್ಯಕ್ರಮವಾಗಿ ನಡೆಯುತ್ತಿರುವಂತಹ ಆಂಧ್ರ ಸೇವಾ ಸಂಘದ 237ನೆಯ ಉಚಿತ ವೇದ ತಪಸ್ಸನ ಶಿಬಿರ ತಮ್ಮೆಲ್ಲರಿಗೂ ಕೂಡ ಆಂಧ್ರದ ಸ್ವಾಗತ ಸುಸ್ವಾಗತ. ಒಂದು ಕಡೆ ಚಿಂತನೆಯ ಸ್ಥಿತಿಯಲ್ಲಿ ಬೆಳೆಯುವುದರ ನಾವು ಕಲಿಯುವುದರಿಂದ ಒಂದು ವಿಚಾರವನ್ನು ತಿಳಿಸಿದರೆ ಕಲಿಯುವುದರ ಸಂಪೂರ್ಣವಾದ ಅನುಭವವನ್ನು ಇವತ್ತು ಅನುಭವಿಸಿದ್ದೇವೆ. ಯಾಕೆಂದ್ರೆ ದಿನೇ ದಿನೇ ಎಷ್ಟು ನಾವು ಮುಂದುವರಿಯುತ್ತಾ ಹೋಗ್ತೀವೋ ಅಷ್ಟೇ ನಾವು ಆರೋಗ್ಯದ ಹಿಂದಕ್ಕೆ ನಾವು ಸರಿಯಿದ್ದೇವೆ, ಹಿಂಪಡೆಯನ್ನ ಪಡೆಯುತ್ತೀವಿ. ಇಂತಹ ಸನ್ನಿವೇಶದಲ್ಲಿ ನಮಗೆ ಅಮೂಲ್ಯವಾದ ಸುಂದರತೆಯನ್ನ ಸೌಂದರ್ಯವನ್ನ ಕಾಪಾಡಿಕೊಳ್ಳುವಂತಹ ದೃಷ್ಟಿ ಏನಿದೆ ಹೀನಗೊಳ್ಳುತ್ತಾ ಇದೆ. ಅಂತಹ ಹೀನ ದೃಷ್ಟಿಯನ್ನ ಮತ್ತಷ್ಟು ಅದರ ಬಗ್ಗೆ ಕಾಳಜಿಯನ್ನು ಹೇಗೆ ತೆಗೆದುಕೊಳ್ಳುವುದು ಅನ್ನೋದನ್ನ ತಿಳಿಯಬೇಕಾದ್ರೆ ಇಂತಹ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾವು ಮಾಹಿತಿಯನ್ನ ಪಡೆದುಕೊಳ್ಳುವುದು ಅತ್ಯುತ್ತಮ. ಅಂತಹ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಯಶಸ್ವಿಯಾಗಿ ನಮ್ಮ ಆಂಧ್ರ ಸೇವಾ ಸಂಘ ಕೈಗೊಳ್ಳುತ್ತಾ ಇದೆ. ಇಂದು 237ನೆಯ ಶಿಬಿರದ ಕಾರ್ಯಕ್ರಮವನ್ನ ತೊಕ್ಕೊಟ್ಟು ಪರಿಸರದಲ್ಲಿ ಎರಡನೇ ಬಾರಿಯಲ್ಲಿ ಆಯೋಜಿಸಿರುವುದು ನಮ್ಮೆಲ್ಲರ ಸಂತೋಷದ ವಿಷಯ. ಇಂತಹ ಕಾರ್ಯಕ್ರಮವನ್ನ ಇದೀಗ ನಾವು ಎಂದಿನಂತೆ ಕಾರ್ಯಕ್ರಮದ ಒಂದು ಯಥೇಚ್ಛವಾಗಿ ಒಂದು ಪಾರಂಪರಿಕ ಅಂದ್ರೆ ಉದ್ಘಾಟನಾ ಕಾರ್ಯಕ್ರಮ ಅಂತಹ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುವಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ಹಿರಿಯರು ಪೂಜ್ಯರು ಉಳ್ಳಾಲ ಶ್ರೀ ಚೀರ್ಮಗುಂಬದಿ ಕ್ಷೇತ್ರದ ಆಧಾರವಾದಂತಹ ಶ್ರೀಯುತ ಕಮಲ ಚತುರ್ಥ ಆಧಾರವನ್ನು ನಮಿಸುತ್ತಿದ್ದ ದಯವಿಟ್ಟು ಅವರು ವೇದಿಕೆಗೆ ಬಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಚಾಲನೆ ನೀಡಬೇಕಾಗಿ ಅವರನ್ನು ಸ್ವಾಗತಿಸಿದ್ದೇನೆ. ದಯವಿಟ್ಟು ಅವರು ಕಾರ್ಯಕ್ರಮದ ವೇದಿಕೆಯನ್ನು ಬರಬೇಕಾಗಿ ಕೇಳಿಕೊಂಡಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಅತಿಥಿಗಳು ನಮ್ಮನ್ನು ಸೇರಿಕೊಂಡಿದ್ದಾರೆ. ನಮ್ಮ ಆಂಧ್ರ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಗುರುರಾಜ್ ರಾವ್ ಇವರು ಕೂಡ ದಯವಿಟ್ಟು ವೇದಿಕೆಯಿಂದ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ಜೋರಾದ ಕೈ ಚಪ್ಪಾಳೆ ಬಗ್ಗೆ ಬಂಧುಗಳು. ಶ್ರೀಯುತ ಗುರುರಾಜ್ ರಾವ್ ಅಧ್ಯಕ್ಷರು ಆಂಧ್ರ ಸೇವಾ ಸಂಘ. ಅದೇ ರೀತಿ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ವೈಆರ್ ಭಟ್ ಅವರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕಾಗಿ ಕೇಳಿಕೊಂಡಿದ್ದಾರೆ. ಕೋಶಾಧಿಕಾರಿಗಳಾದಂತಹ ಎಂ.ವಿ. ಸುಬ್ರಹ್ಮಣ್ಯ ಅವರು ದಯವಿಟ್ಟು ವೇದಿಕೆಯನ್ನು ಆಗಮಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ಅದೇ ರೀತಿ ಇಂದಿನ ಒಂದು ಈ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಕಾಣುವ ದೇವರಂದ್ರೆ ಒಂದು ರೀತಿಯಲ್ಲಿ ತಾಯಿ ಅಂದ್ರೆ ಮತ್ತೊಂದು ಇಂತಹ ದೃಷ್ಟಿಯನ್ನು ನಮಗೆ ಬಹಳ ಪ್ರಥಮವಾಗಿ ನಮಗೆ ನೀಡುವಂತಹ ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ಆಗುವುದು ವೈದ್ಯರು ಅಂತಾನೆ ಹೇಳೋದು. ಹಾಗಾಗಿ ವೈದ್ಯೋ ನಾರಾಯಣ ಎಂಬ ಹೇಳೋಣ ಮಾತಂತೆ ಇವತ್ತು ಕೂಡ ನಮ್ಮ ಜೊತೆ ಡಾಕ್ಟರ್ಗಳು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಜಯರಾಮ್ ಶೆಟ್ಟಿ ಇವರು ಮಂಗಳೂರಿನ ಎಚ್ ಆಸ್ಪತ್ರೆಯ ನುರಿತ ತಜ್ಞರು. ದಯವಿಟ್ಟು ಅವರು ಕೂಡ ನಮ್ಮೊಂದಿಗೆ ಸೇರ್ಕೊಳ್ಬೇಕಾಗಿ ಕೇಳಿಕೊಂಡಿದ್ದಾರೆ. ಅಸತ್ರೋಮ ಸತ್ಯಮಯ ತಮ್ಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಂದ್ರೆ ಪ್ರತಿಯೊಂದು ಕೆಲಸ ಆಗಲಿ ಪ್ರತಿಯೊಂದು ಶುಭ ಕಾರ್ಯವೇ ಆಗಲಿ ದೀಪವನ್ನ ಬೆಳಗಿಸಿ ಅದರ ಉದ್ದೇಶ ಏನಿದೆ, ಅದರ ಸದುದ್ದೇಶ ಏನಿದೆ, ಅದರ ಚಿಂತನೆ ಏನಿದೆ, ಸುತ್ತಲೂ ಹಿತ ಚಿಂತನೆಯ ಉತ್ತಮ ಬೆಳಕಾಗಿ ಪಸರಿಸಲಿ ಎನ್ನುವಂತಹ ದೃಷ್ಟಿಯಲ್ಲಿ ನಾವು ಈ ದೀಪವನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬೆಳಗಿಸುತ್ತೇವೆ. ಅದೇ ರೀತಿ ಇವತ್ತಿನ 237ನೇ ಉಚಿತ ಧರ್ಮಾಟ ನೇತ್ರ ತಪಸ್ಸನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರತಿಬಿಂಬಿತವಾಗಿ ಬೆಳಗಿಸಿದ್ದೇವೆ. ಹಿರಿಯರಾದಂತಹ ಚೀರುಗುರುತಿ ಕ್ಷೇತ್ರದ ಪೂಜನೀಯರು ಕಮಲಾಕ್ಷ ಆಧಾರದ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂತಹ ದೀಪವನ್ನ ನಮ್ಮ ಹಿತ ಚಿಂತಕರು ಗಣ್ಯರೆಲ್ಲರೂ ಸೇರಿಕೊಂಡು ಬೆಳಗಿಸ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳಿಯೊಂದಿಗೆ ಆ ಕೈಗಳಿಗೆ ವಂದನೆಯನ್ನು ಸಲ್ಲಿಸಿದ ಕಾರ್ಯಕ್ರಮ ಕೂಡ ಶುಭ ವಂದನೆಯನ್ನ ನಾನು ನಿರೀಕ್ಷಿಸಿದ್ದೇನೆ. ಎಲ್ಲರಿಗೂ ಕೂಡ ಆಶೀರ್ವಾದ ವಿವಿಧ ಮತ್ತೆ ಉದ್ಘಾಟನೆಗಳು ನುಡಿಯನ್ನು ನುಡಿದಿದ್ದಾರೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಈ ವೇದಿಕೆಯಲ್ಲಿ ಎಲ್ಲರೂ ಕೂಡ ಹಿರಿಯರಿದ್ದಾರೆ, ಈಗ ನುಡಿಗಳನ್ನ ಆಡಿದ್ದಾರೆ. ಇವಾಗ ಹಿರಿಯರ ಒಂದು ಆಸನದಲ್ಲಿ ಆಂಧ್ರ ಸೇವಾ ಸಂಘದ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಗುರುರಾಜ್ ರಾವ್ ಕಾರ್ಯಕ್ರಮದ ಉದ್ದೇಶ, ಅದೇ ರೀತಿ ಯಾಕಾಗಿ ಶಿಬಿರವನ್ನು ಆಯೋಜಿಸಲಾಗಿದೆ ಹಾಗೂ ಇದರ ವಿಚಾರ ಏನಿದೆ ಅದನ್ನ ತಿಳಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾರೆ. ಆಂಧ್ರ ಸೇವಾ ಸಂಘದ ಕಾರ್ಯ ಸಮಿತಿಯ ಸದಸ್ಯರು
ಶಿಬಿರಾರ್ಥಿಗಳು ಡಾಕ್ಟರ್ ಜಯರಾಮ್ ಹೇಳಿದ್ದಾರೆ. ಯಾವುದೇ ಒಂದು ಸಂಸ್ಥೆ ಬೆಳೆಯಬೇಕಾಗಿದ್ದರೆ ಅದಕ್ಕೊಂದು ಜನವಾದ ಉದ್ದೇಶ ಇರಬೇಕು. ಆ ಜನವಾದ ಉದ್ದೇಶ ಇದ್ದರೆ ಮಾತ್ರ ಉದ್ದೇಶ ಸಾಧನೆಗೆ ಯಾವಾಗಲೂ ಪ್ರಯತ್ನ ಮಾಡಲಿಕ್ಕೆ ಮಾಡ್ತಾ ಇರ್ತಾರೆ. ಆ ಉದ್ದೇಶ ಜನ ಇಲ್ಲವಾದರೆ ಅದು ಲಘುವಾದರೆ ಆಗ ಯಾವುದೊಂದು ಸಣ್ಣ ಉದ್ದೇಶ ಇಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಸಂಸ್ಥೆ ತನ್ನಷ್ಟಕ್ಕೆ ಬಡವಾಗುತ್ತಾ ಹೋಗಿ ಕೊನೆಗೆ ಇಲ್ಲವರು. ಈ ಮುತ್ತುಕಟ್ಟಿನ ಸಮಿತಿಯವರು ಹಲವಾರು ವರ್ಷಗಳಿಂದ ಒಂದು ಸಾಮಾಜಿಕ ಜಾಗೃತಿ, ಕೃಷ್ಣನ ಬಗ್ಗೆ ಅರಿವು ಮೂಡುವಂತೆ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ, ನಡೆಸ್ತಾ ಇದ್ದಾರೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇದು ಒಂದು ಸಂಸ್ಥೆ ನಡೆಯುವ ರೀತಿ, ಇದು ಹೀಗೆ ಮುಂದುವರಿಯುವುದು. ಈ ಸಂಸ್ಥೆಯೊಂದಿಗೆ ನಾವು ಕೈ ಜೋಡಿಸಿ ಇವತ್ತು ನಮ್ಮ ನೇತ್ರ ರಕ್ಷಣಾ ಶಿಬಿರದ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇಲ್ಲಿ ನಾವು ಈಗಾಗಲೇ ನೋಟಿನಲ್ಲಿ ಹೇಳಿದ ಹಾಗೆ 4 ರೀತಿಯ ಸೇವೆಗಳನ್ನು ನಿಮಗೆ ಕೊಡ್ತೇವೆ. ವೈದ್ಯರಿಂದ ಉಚಿತ ತಪಾಸಣೆ, ಉಚಿತ ಔಷಧ, ಉಚಿತ ಶಸ್ತ್ರಕ್ರಿಯೆ, ಅಂದರೆ ಕ್ಯಾಟ್ರಾಕ್ಟ್ ಆಪರೇಷನ್ ಇದ್ದರೆ ಅದಕ್ಕೆ ಶಸ್ತ್ರಕ್ರಿಯೆ, ಹಾಗೂ ಇನ್ನೂ ಹೆಚ್ಚಿನ ಏನಾದರೂ ಶಸ್ತ್ರಕ್ರಿಯೆ ಬೇಕಿದೆ. ಇದನ್ನು ಈ ಚಟುವಟಿಕೆಗಳನ್ನು ಜನ ಸೇವಾ ಸಂಘ ಹಮ್ಮಿಕೊಂಡು ನಡೆಸಿಕೊಂಡು ಕಳೆದ 37-38 ವರ್ಷಗಳಿಂದ ನಡೆಸ್ತಾ ಇದೆ. ಈ ಸಂಸ್ಥೆ ಈ ಚಟುವಟಿಕೆಯನ್ನು ಹೇಗೆ ನಡೆಸಿಕೊಂಡು ಬರಲಿದೆ, ಸಹಾಯ ಮೂಲಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ನಮ್ಮನ್ನು ಆಮಂತ್ರಿಸಿ ಈ ಶಿಬಿರವನ್ನು ಏರ್ಪಡಿಸುವ ಜವಾಬ್ದಾರಿ ಹೊಂದಿರುವಂಥ ಊರ ಮಹನೀಯರ ಸಂಸ್ಥೆ. ಊರ ಮಹನೀಯರು ಸಂಸ್ಥೆಯೊಂದಿಗೆ ಕೈ ಜೋಡಿಸಿದರೆ ಇಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು. ಎರಡನೇದಾಗಿ ನಮಗೆ ಧನ ಸಹಾಯ ನೀಡುವ ಹಲವರಿದ್ದಾರೆ, ಪೋಷಕರಿದ್ದಾರೆ. ಅವರ ಪೋಷಣೆಯಿಂದಾಗಿ ಈ ಸಂಸ್ಥೆ ನಡೀತಾ ಇದೆ. ನಮಗೆ ಪೋಷಣೆ ಈಗ ಬೇರೆ ಬೇರೆ ಮೂಲಗಳಿಗೆ ಬರ್ತಾ ಇದೆ. ಅವರಿಂದ ಅವರು ಕೊಟ್ಟಂತಹ ಡೊನೇಷನ್ ಸಹಾಯಧನವನ್ನು ಈ ಸಂಸ್ಥೆ ಉಪಯೋಗಿಸ್ತಾ ಇದ್ದೇವೆ. ಇನ್ನು ಕೆಲವರು ವಿಶಾಲ ಮನಸ್ಸಿನವರು ದೊಡ್ಡ ಮೊತ್ತವನ್ನು ಸಂಸ್ಥೆಯ ಹೆಸರಿನಲ್ಲಿ ಇಟ್ಟಿದ್ದಾರೆ. ಅದರ ಪಟ್ಟಿಯನ್ನು ಇದೇ ಚಟುವಟಿಕೆ ಉಪಯೋಗಿಸ್ತಾ ಇದ್ದೇವೆ. ಹೀಗೆ ಹಲವು ರೀತಿಯ ಮೂಲಗಳಿಂದ ನಮಗೆ ಸಹಾಯ ಬರುತ್ತದೆ. ಆದರೆ ನಾವು ಸರ್ಕಾರದಿಂದ ಯಾವುದೇ ಸಹಾಯವನ್ನು ಅಪೇಕ್ಷಿಸಿ ಇಟ್ಟವರೆಗೆ ಹೋಗಲಿಲ್ಲ. ನಾವು ಸ್ವತಂತ್ರವಾಗಿ ನಮ್ಮ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೇವೆ. ವರ್ಷಕ್ಕೆ ಸಾಧಾರಣ ಒಂದು 8ರಿಂದ 10 ಶಿಬಿರಗಳನ್ನು ಏರ್ಪಡಿಸ್ತೇವೆ. ಈ ಶಿಬಿರ ಏರ್ಪಡಿಸುವುದು ಕೂಡ ಅಷ್ಟು ಸುಲಭ ಅಲ್ಲ. ಏರ್ಪಡಿಸಲಿಕ್ಕೆ ಒಪ್ಪಿದ ಸಂಸ್ಥೆಗೆ ಜವಾಬ್ದಾರಿ ಇರುವ ಹಾಗೆ ಸಂಸ್ಥೆಗೆ ಕೂಡ ಆರ್ಥಿಕ ಜವಾಬ್ದಾರಿ ಇದೆ. ಅದಕ್ಕೆ ವೆಚ್ಚ ಏನು ಅಂತ ಹೇಳಿದರೆ ಹಲವು ರೀತಿಯ ವೆಚ್ಚಗಳಿವೆ. ಉದಾಹರಣೆ ನಾವು ಕನ್ನಡಕ್ಕೆ ಕೊಡ್ತೇವೆ, ಧರ್ಮಾರ್ಥವಾಗಿ ಕನ್ನಡಕ್ಕೆ ಕೊಡ್ತೇವೆ. ಈ ಕನ್ನಡಕ್ಕೆ ನೀವು ಮಾರ್ಕೆಟ್ನಲ್ಲಿ ಹೇಳಿದ್ರೆ ಹೆಚ್ಚು ಪ್ರಾಯ ಕೊಟ್ಟು ಪಡ್ಕೊಳ್ಬೇಕಾಗ್ತದೆ. ಡಾಕ್ಟರ್ ಹತ್ರ ಪರೀಕ್ಷೆಗೆ ಹೋದ್ರೇ ಪರೀಕ್ಷೆ ಮಾಡಿದ್ದಕ್ಕೇನೆ ಫೀಸ್ ಕೊಡಬೇಕು. ಅದರೊಟ್ಟಿಗೆ ಶಸ್ತ್ರಕ್ರಿಯೆಯ ಖರ್ಚನ್ನು ಕೂಡ ನಾವೇ ಬಳಸ್ತೇವೆ. ಅದಕ್ಕೆ ಕೂಡ ನೀವೇನು ಕೊಡಬೇಕಾದ ಅಗತ್ಯ ಇಲ್ಲ. ಹಾಗೆ ಶಿಬಿರಾರ್ಥಿಗಳು ಮಾಡಬೇಕಾಗಿರೋದು ಏನು ಅಂತ ಹೇಳಿದರೆ, ಇವತ್ತು ಶಸ್ತ್ರಕ್ರಿಯೆಗೆ ಒಳಪಡಬೇಕು ಅಂತ ಯಾವ ವ್ಯಕ್ತಿಗೆ ಹೇಳಿದಾರೋ ಅಂಥ ವ್ಯಕ್ತಿಗಳು ಅಗತ್ಯವಾಗಿ ಶಸ್ತ್ರಕ್ರಿಯೆಗೆ ಒಳಪಡಬೇಕು. ಅಲ್ಲಿ ಕೂಡ ನಮ್ಮ ಡಾಕ್ಟರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶಸ್ತ್ರಕ್ರಿಯೆಗೆ ಬರೀತಾರೆ. ಅಲ್ಲಿ ಹೋದಾಗ, ಆಸ್ಪತ್ರೆಗೆ ಹೋದಾಗ ಪುನಃ ಬೇರೆ ಟೆಸ್ಟ್ ಮಾಡಿ, ಕೆಲವರಿಗೆ ಶಸ್ತ್ರಕ್ರಿಯೆ ಬೇಡ, ಈಗ ಬೇಡ, ಮುಂದಕ್ಕೆ ಬರೋದು ಅವರು ಪೇಷಂಟ್ ಸಿಕ್ಕಿದ
ಅಲ್ಲಿ ಒಂದು ರೀತಿಯ ಹ್ಯುಮ್ಯಾನಿಟಿ ಇದೆ, ಮಾನವೀಯ ಸಂಬಂಧವನ್ನು ನಮ್ಮ ಡಾಕ್ಟರ್ಗಳು, ಡಾಕ್ಟರ್ ಜಯರಾಮ್ ಶೆಟ್ಟರ್ ಮುಖ್ಯವಾಗಿ, ಅದರೊಳಗೆ ಅವರ ಸ್ನೇಹಿತರು ಡಾಕ್ಟರ್ ಸಿದ್ದೇಶ್ವರಿ ಹಾಗೂ ನೆರಳಿನಂದರೆ ಡಾಕ್ಟರ್ ವೆಂಕಟನಾಡಿ ಡಾಕ್ಟರ್, ಇವರೆಲ್ಲ ಆ ರೀತಿಯ ಒಂದು ಆಟಿಟ್ಯೂಡ್, ಒಂದು ರೀತಿಯ ದೃಷ್ಟಿಕೋನ ಇಟ್ಟುಕೊಂಡಿರುತ್ತದೆ. ಯಾಕಂದರೆ ಡಾಕ್ಟರ್ ಜಯರಾಮ್ ಶೆಟ್ಟರ್ ಹೇಳುವಂಥದ್ದು ಇಟ್ಟೋದ್ರಲ್ಲಿ ನಮ್ಮದು ಒಂದು ಸರ್ವಿಸ್, ನಿಮ್ಮೊಟ್ಟಿಗೆ ನಮ್ಮದು ಒಂದು ಸರ್ವಿಸ್. ಈಗ ಸರ್ವಿಸ್ ಅನ್ನೋದನ್ನು ಇಟ್ಕೊಂಡು ಹಲವು ಸಂಸ್ಥೆಗಳು ಕೆಲಸ ಮಾಡ್ತವೆ. ಕೆಲವು ಬರೀ ಆಡಂಬರದ ಸಮಾರಂಭಗಳನ್ನು ಏರ್ಪಡಿಸುವುದರಲ್ಲಿ ನಿರತವಾಗಿದ್ದರೆ, ಕೆಲವು ಸಂಸ್ಥೆಗಳು ಮಾತ್ರ ವರ್ಷ ಇಡೀ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಸಮಾಜದ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತವೆ. ಹಾಗಾಗಿ ಈ ಸಂಸ್ಥೆ ಹುಟ್ಟಿದ್ದು ಹೇಗೆ ಅಂತ ಹೇಳೋದ್ರೊಳಗೆ ಹಿರಿಯರು ಒಬ್ಬರು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದವರು ನಿವೃತ್ತರಾಗುವಾಗ ನಾನು ಸಮಾಜಕ್ಕೆ ಏನು ಕೊಡಬಹುದು ಎನ್ನುವಂಥ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿದೆ. ಇದು ಯಾಕೆ ನಾನು ಮತ್ತು ಹೇಳ್ತೇನೆ ಅಂತ ಹೇಳಿದರೆ ಅತ್ಯಂತ ಮುಖ್ಯ. ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಎನ್ನುವಂಥದ್ದು ಮುಖ್ಯ. ನಾಟ್ ವಾಟ್ ವಿ ರಿಸೀವ್ ಬಟ್ ವಾಟ್ ವಿ ಗಿವ್ ಬ್ಯಾಕ್ ಟು ದ ಸೊಸೈಟಿ. ಈ ರೀತಿಯ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅಂತ ಹಾರಿಸುತ್ತಾ ಏನು ಕಾರ್ಯವನ್ನು ಮಾಡ್ತಾ ಇದೆ, ಯಾಕಾಗಿ ಕಾರ್ಯವನ್ನು ಮಾಡ್ತಾ ಇದೆ, ಉಚಿತವಾಗಿ ಇಂತಹ ಶಿಬಿರಗಳನ್ನು ಆಯೋಜಿಸಲಿಕ್ಕೆ ಕಾರಣ ಏನು, ಈ ಸಂಸ್ಥೆ ಹುಟ್ಟಿರುವುದಕ್ಕೆ ಹಾಗೂ ಹುಟ್ಟಿದಂತಹ ದಿನ ಆಗಿರ್ಬೋದು, ಎಷ್ಟು ಕಾರ್ಯಕ್ರಮಗಳನ್ನು ಶಿಬಿರಗಳನ್ನು ಆಯೋಜಿಸಿದೆ, ಇವೆಲ್ಲರ ಮಾಹಿತಿಯನ್ನು ಬಹಳಷ್ಟು ಸುಲಲಿತವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಧ್ಯಕ್ಷರಾದಂತಹ ಶ್ರೀ ಗುರುರಾಜ ಅವರ ಪರವಾಗಿ ಕುತ್ತೂರು ಜೋರ ವೆಚ್ಚ ಪಡೆಯುವ ಬಂಧುಗಳೇ, ಸೌಂದರ್ಯ ಅನ್ನೋದು ನಮ್ಮ ಅಧ್ಯಕ್ಷರು ಆಗ ಹೇಳಿದರು, ಉಚಿತವಾಗಿ ನಮಗೆ ಕಾಣುವುದಾದರೂ ಕೂಡ ಉಚಿತವಾಗಿ ನಡೆಸುವಂತಹ ಕಾರ್ಯಕ್ರಮ ಖರ್ಚು ವೆಚ್ಚ ತುಂಬಾ ಇದೆ. ಅದಕ್ಕಾಗಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಸಹಕರಿಸುವಂತಹ ಧನ ಸಹಾಯಕಿಗಳು ಇದ್ದಾರೆ. ಅವರಿಗೂ ಕೂಡ ಶ್ರೀ ದೇವರ ಕೃಪಾ ಕಟಾಕ್ಷ ಯಾವತ್ತೂ ಇಲ್ಲಿ ಇಂತಹ ಶಿಬಿರಗಳು ಮತ್ತಷ್ಟು ಹೆಚ್ಚಲಿ, ಮತ್ತಷ್ಟು ನಡೆಸಲಿ ಎಂದು ಹೇಳಿಕೊಂಡಿದ್ದೇನೆ. ನಮ್ಮ ಆಂಧ್ರ ಸೇವಾ ಸಂಘದ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಯಿಂದ ಬಂದು ಈ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಹೆಸರುಗಳು ದಯವಿಟ್ಟು ಬಂದಿದೆ, ದಯವಿಟ್ಟು ಎಲ್ಲರ ಸದಸ್ಯರು ಕಮಲಾಕ್ಷ ದೊಡ್ಡ ಆತದವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ಅರ್ಪಿಸಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಗಳಾಗಿ ಹಾಗೂ ಕಾರ್ಯಕ್ರಮದ ನಮ್ಮ ಪ್ರತಿಬಿಂಬಿತವಾಗಿರುವಂತಹ ಅಂತರ ಸೇವಾ ಸಂಘದ ಜಿಲ್ಲಾಧ್ಯಕ್ಷರಂತಹ ಶ್ರೀ ಗುರುರಾಜ್ ರಾವ್ ಅವರು ನಮ್ಮ ಸಂಘದ ಸಂಪೂರ್ಣ ಮಾಹಿತಿಯನ್ನು ನೀಡಿದ ಚಿಂತನೆ ನೀಡಿದರೆ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತಹ ಅಂತರ ಸೇವಾ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ವೈಯಾರ ಭಟ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಕೋಶಾಧಿಕಾರಿಗಳಾದಂತಹ ಶ್ರೀಯುತ ಎಂ.ಪಿ. ಸುಬ್ರಹ್ಮಣ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನು ಜೋರಾದ ಚಪ್ಪಾಳೆಯವರಿಗೆ ಸಲ್ಲಿಸಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಾರ್ಥಿಗಳ ಜೊತೆಗೆ ಸಂಪೂರ್ಣವಾಗಿ ಹೆಣ್ಣಿನ ಬಗ್ಗೆ ಮಾಹಿತಿಯನ್ನು ನೀಡಿ ಅವರ ಜೊತೆಗೆ ಸಂಪರ್ಕವನ್ನು ಅದೇ ರೀತಿ ಮುಂದಿನ ಹಂತದಲ್ಲಿ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಎಂಬ ಚಿಂತನೆಯನ್ನು ನೀಡಿದ್ದಾರೆ. ನಮ್ಮ ಜೊತೆ ಇರುವಂತಹ ಮಂಗಳೂರಿನ ಹೆಸರಾಂತ ನುರಿತ ತಜ್ಞರಾದಂತಹ ಎಜೆ ಹಾಸ್ಪಿಟಲ್ ಡಾಕ್ಟರ್ ಜಯರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದರೆ ಅವರಿಗೆ ಕೂಡ ಪೂರ್ವಕ ಧನ್ಯವಾದ ಸಲ್ಲಿಸಿದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಮುತ್ತುಕೃಷ್ಣ ಸಾಂಸ್ಕೃತಿಕ ಸೇವೆ ಟ್ರಸ್ಟ್ನ ಸರ್ವ ಸದಸ್ಯರಿಗೂ ಕೂಡ ಅಧ್ಯಕ್ಷರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದ ಬಂದಂತಹ ಎಲ್ಲರಿಗೂ ಸಹ ಶಿಕ್ಷಾರ್ಥಿಗಳಿಗೂ ಕೂಡ ನಾನು ಶುಭ ವಂದನೆಯನ್ನ ತಿಳಿಸುತ್ತಾ ನನ್ನ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸಿದ್ದೇನೆ. ಧನ್ಯವಾದಗಳು. ಬುಧವಾರ
ಆಪರೇಷನ್ ಮಸ್ತ್ ಖರ್ಚು एक अगत्य बोल शुगर बी पूरा टेस्ट ಮಾಡ್ಕೊಳ್ಳಿ ಮತ್ತೆ ಕಮ್ಮಿ ಒಟ್ಟು ಗಂಟೆ आपण